ಪುಂಜಾಲಕಟ್ಟೆ ಮಡಂತ್ಯಾರು ಬಡಗ ಕಜೆಕ್ಕಾರು ಬೆರ್ಕಳ ಗ್ರಾಮದಿಂದ ಹಾದು ಹೋಗುವ ಗ್ರಾಮೀಣ ರಸ್ತೆಯಲ್ಲಿ ನಿಯಮ ಬಾಹಿರವಾಗಿ ಸಂಚರಿಸುತ್ತಿದ್ದ 12 ಚಕ್ರದ ಘನ ವಾಹನಗಳ ಸಂಚಾರಕ್ಕೆ ಗ್ರಾಮಸ್ಥರು ತಾತ್ಕಾಲಿಕ ಪರಿಹಾರ ಕಂಡುಕೊಂಡಿದ್ದಾರೆ. ಕಳೆದ ವಾರ ಊರ ಗ್ರಾಮಸ್ಥರು ಲಾರಿಗಳನ್ನು ತಡೆದು ಚಾಲಕರನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಸೋಮವಾರ ಬೆಳಗ್ಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ತುಂಗಪ್ಪ ಬಂಗೀರ ನೇತೃತ್ವದಲ್ಲಿ ಕೋರೆ ನಡೆಯುತ್ತಿರುವ ಪ್ರದೇಶಕ್ಕೆ ಹೋಗಿ ಮಾತುಕತೆ ನಡೆಸಲಾಯಿತು. ಆ ವೇಳೆ ಘನ ವಾಹನಗಳ ಸಂಚಾರದಿಂದ ಗ್ರಾಮೀಣ ರಸ್ತೆಗಳು ಹಾಳಾಗ್ತಾ ಇವೆ. ಲಾರಿಗಳ ವೇಗದ ಸಂಚಾರ, ರಸ್ತೆ ಪಕ್ಕದಲ್ಲಿ ನಡೆದುಕೊಂಡು ಹೋಗುವ ಶಾಲಾ ಮಕ್ಕಳಿಗೂ ಸಮಸ್ಯೆ ಆಗುತ್ತಿದೆ ಎಂಬುದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರಲಾಯಿತು. ಈ ಎಲ್ಲ ಬೇಡಿಕೆಗಳನ್ನು ಒಪ್ಪಿದ ಕೋರೆ ಮಾಲೀಕರು 3 ಯೂನಿಟ್ಗಿಂತ ಅಧಿಕ ಭಾರ ಸಾಗಿಸುವುದಿಲ್ಲ ಎಂದು ಭರವಸೆ ನೀಡಿದರು. ಸಮಸ್ಯೆ ಇಂಚಿನ ಬಂಡೆ 10 ವೀಲರ್ ಜಲ್ದಿ ಬರಬಲ್ಲಿ ಪಂಡೆ ರೋಡ್ದ ಸಮಸ್ಯೆ ಜೋಕುಲು ಸಾಲೆಗೆ ಹೋಗ್ನ ಬಕ್ಕ ನನ್ನೊಂಜಿ ಜೋಲ್ದ ನನ್ನೊಂಜಿ ಅಕ್ಕಲ ಬಂಡ ಟಿಪ್ಪರಡು ಬತ್ತಂದು ಪಾಡು ಅಕ್ಕಳು ಬೆಂದನಕ್ಕೆ ಅಡ್ಡ ಬರಜ್ಜಿ ಅಕ್ಕಳು ಟಿಪ್ಪರಡು ಕೊಂಡವಾಡು ಕೊಂಡ ಬದುವಲ್ ಪಾಡ್ದಲ್ಲ ಅಕ್ಕಳು ಬತ್ತಂದು ಪಾಡು ಕೋರೆ ಮಲ್ಪಲಿಕ್ಕದಲ್ಲ ಆಕ್ಷೇಪಜ್ಜಿ ಜಲ್ಲಿ ಕೊಂದವಾಡು ಅಕ್ಕಲೆ 10 ಟೈರ್ 16 ಟೈರ್ ಇಟ್ಟು ಕೊಂದು 6 ವೀಲ್ ಕೊಂದವಾಡು ಒಂದು ರೋಡು ಐಕಾತದಲ್ಲ ಕೆಪಾಸಿಟಿ ಇದ್ದಿದ್ದು ಒಂದು ಪೂರೈಟ ಪೂರ ಇಂಜಿನಿಯರ್ ಪೂರ ತೆರೆಯೊಂದ 10 ವೀಲ್ 12 ವೀಲ್ ಪೋಪನ ಕೆಪಾಸಿಟಿ ಇಜ್ಜಿ ಬೊಕ್ಕ ಸಾಲ ಜೋಕುಲು ಪೋಪನ ಒಂದು ರಸ್ತೆ ಊರಿಗೂ ಸಮಸ್ಯೆ ಆಗ ಮತ್ತು ಬೆಳ್ತಂಗಡಿ ತಾಲೂಕು ಗಡಿ ಭಾಗದಲ್ಲಿರುವಂಥ ಬೆರ್ಕಲ ಒಂದು ಕೋರೆ. ಈ ಕೋರೆಯಲ್ಲಿ ಭಾಳಷ್ಟು ವರ್ಷಗಳಿಂದ ಕೋರೆ ನಡೆಯುತ್ತಿತ್ತು. ಆದರೆ ಇಲ್ಲಿ 6 ವೀಲ್ ಸಣ್ಣ ಸಣ್ಣ ಟಿಪ್ಪರ್ನೆಲ್ಲ ಜಲ್ಲೆಲ್ಲ ಹೋಗ್ತಿತ್ತು. ಇದೀಗ ಯಾರೋ ಬೇರೆ ಕಂಪ್ನಿಯವರಿಗೆ